ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತಿನ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ವಿಡಿಯೋನ ನಾನು ಎಸ್ಪೆಷಲಿ ಮಹಿಳೆಯರಿಗೋಸ್ಕರನೇ ಮಾಡ್ತಾ ಇದ್ದೀನಿ. ಹೌದು, ಏನು ಟಾಪಿಕ್ ಅಂತ ಹೇಳಿದ್ರೆ ವೈಟ್ ಡಿಸ್ಚಾರ್ಜ್, ನಾವೇನು ಬಿಳಿ ಮುಟ್ಟು ಅಂತ ಕರಿತೀವಿ. ಇದರೊಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ಕೊಡಬೇಕಂತ ಇದ್ದೀನಿ. ತುಂಬ ಜನ ಮಹಿಳೆಯರಲ್ಲಿ ವೈಟ್ ಡಿಸ್ಚಾರ್ಜ್ ಬಗ್ಗೆ ತುಂಬಾ ತಪ್ಪು ತಿಳುವಳಿಕೆ ಇದೆ. ತುಂಬಾ ಹೆದರ್ಕೋತಾರೆ, ಏನಾಗುತ್ತೋ ಏನು ಈ ಥರ ಅಂತ. ಏನು ಭಯಪಡುವಂತಹ ಅಗತ್ಯ ಇಲ್ಲ. ಮೊದಲನೇದಾಗಿ ವೈಟ್ ಡಿಸ್ಚಾರ್ಜ್ ಅಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದಕ್ಕೆ ಯಾವ ಟೈಮಲ್ಲಿ ಅಂದರೆ ಯಾವಾಗ ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವೈಟ್ ಡಿಸ್ಚಾರ್ಜ್ ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳಲ್ಲಿ ಇದ್ದೇ ಇರ್ತದೆ. ಇದಕ್ಕೆ ಭಯಪಡುವಂತಹ ಅಗತ್ಯ ಇಲ್ಲ. ಪ್ರತಿಯೊಬ್ಬ ಹೆಣ್ಮಕ್ಳಲ್ಲೂ ಇದು ಕಾಮನ್ ಆಗಿ ಇದ್ದೇ ಇರ್ತದೆ. ಆನಂತರ ಈಗ ತಾನೇ ಮೆಚೂರ್ಡ್ ಆದ ದೊಡ್ಡವರಾದ ಹೆಣ್ಮಕ್ಳಲ್ಲಿ ಕೂಡ ಇದು ಸಾಮಾನ್ಯವಾಗಿ ಇರ್ತದೆ. ಅವ್ರು ಮಾತ್ರ ಮನೆಯವರ ಹತ್ರ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೆ ತುಂಬಾ ಹಿಂಜರಿತಾರೆ, ಮುಜುಗರ ಪಟ್ಕೋತಾರೆ. ಇದ್ರ ಬಗ್ಗೆ ಏನು ಭಯಪಡುವಂತಹ ಅಗತ್ಯ ಇಲ್ಲ. ಇದು ಮುಖ್ಯವಾಗಿ ಏನಕ್ಕೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ವಜೈನ ಓಪನ್ ಕೋರ್ಸ್ ಆಗಿರೋದ್ರಿಂದ ಬ್ಯಾಕ್ಟೀರಿಯಾ ಆಗಲಿ ಫಂಗಸ್ ಏನು ಇನ್ಫೆಕ್ಷನ್ ಆಗದೇ ಇರೋ ಥರ ಈ ವೈಟ್ ಡಿಸ್ಚಾರ್ಜ್ ತಡೆಯುತ್ತೆ. ಏನು ಒಂದು ಇನ್ಫೆಕ್ಷನ್ಗಳು ಆಗದೇ ಇರೋ ಥರ ಇದು ತಡೆಯುತ್ತೆ. ಇದ್ರ ಬಗ್ಗೆ ನಾವು ಯಾವಾಗ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿದ್ರೆ, ಇದು ಬ್ಯಾಡ್ ಸ್ಮೆಲ್ ಬರುತ್ತೆ ಕೆಲವೊಂದು ಸಲ ನಮಗೆ ಇನ್ಫೆಕ್ಷನ್ ಆದಾಗ, ಅಥವಾ ತುರ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವು ಮಹಿಳೆಯರಲ್ಲಿ. ಅಂಥ ಟೈಮಲ್ಲಿ ನಾವು ಎಚ್ಚೆತ್ಕೊಳ್ಬೇಕು. ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಲ್ಲೂ ವರ್ಷದಲ್ಲಿ 1-2 ಸಲ ಇಂಥ ಇನ್ಫೆಕ್ಷನ್ ಆಗೇ ಆಗುತ್ತೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾನು ಮುಂದಕ್ಕೆ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡ್ತೀನಿ. ಇನ್ನು ಕೆಲವು ಮಹಿಳೆಯರಿಗೆ ಇದು ಯೆಲ್ಲೋ ಕಲರ್ ಥರ ಹೋಗುತ್ತೆ. ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಆ ನಂತರ ಇರ್ರೆಗ್ಯುಲರ್ ಪೀರಿಯಡ್ಸ್ ಆದಾಗ, ನಿಮ್ಮ ಡೇಟಿಗೆ ನೀವು ಕರೆಕ್ಟ್ ಪೀರಿಯಡ್ಸ್ ಆಗದೆ ಇರುವಾಗ, ಜಾಸ್ತಿ ಫ್ಲೋ ಆದರೆ ಇಂಥ ಟೈಮಲ್ಲಿ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಲೇಬೇಕು. ಆನಂತರ ಗ್ರೀನ್ ಕಲರಲ್ಲಿ ಕೂಡ ಇದು ಹೋಗುತ್ತೆ ಕೆಲವರಿಗೆ. ಅಂಥ ಟೈಮಲ್ಲಿ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ನೆಗ್ಲೆಕ್ಟ್ ಮಾಡಬೇಡಿ. ಇದು ಮೇನ್ ರೀಸನ್ ಅಂತ ಏನಂತ ಹೇಳಿದ್ರೆ, ಇನ್ಫೆಕ್ಷನ್ ಆಗಲಿಕ್ಕೆ ನಾವು ಹೊರಗಡೆ ಏನಾದರೂ ಟ್ರಿಪ್ಪಿಗೆ ಅಥವಾ ಬೇರೆ ಕಡೆ ಹೋದಾಗ ಬೇರೆ ಅಲ್ಲಿ ವಾಶ್ರೂಮ್ ಯೂಸ್ ಮಾಡ್ತೀವಲ್ಲ, ಅಲ್ಲಿ ಕ್ಲೀನಾಗಿ ಇಲ್ಲ ಅಂತ ಹೇಳಿದ್ರೆ ಕೆಲವರಿಗೆ ಅದು ಆಗೋದಿಲ್ಲ. ಇನ್ಫೆಕ್ಷನ್ ಕೂಡಲೇ ಇನ್ಫೆಕ್ಷನ್ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಆನಂತರ ಕೆಲವರು ಸೋಪ್ ಬಳಸ್ತಾರೆ, ಅಥವಾ ಇವಾಗೆಲ್ಲ ವಾಶ್ಗಳು ಬಂದಿವೆ ಅದನ್ನು ಬಳಸ್ತಾರೆ. ಆದರೆ ಡೈಲಿ ಅದನ್ನು ಬಳಸೋದು ಉತ್ತಮ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಎಲ್ಲ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಆದಷ್ಟು ನೀರಲ್ಲೇ ವಾಶ್ ಮಾಡಿ, ಕ್ಲೀನಾಗಿಡಿ, ಡ್ರೈ ಆಗಿಡಿ. ಹೊರಗಡೆ ಹೋದಾಗ ಟಿಶ್ಯೂವನ್ನು ಬಳಸಿ. ಆನಂತರ ಹಾಗೆ ಒದ್ದೆಯಾಗಿ ಬಿಡಬೇಡಿ. ಅದು ಇನ್ಫೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಮಗೆ ಯಾವಾಗ ತುರ್ಕೆ ಸ್ಟಾರ್ಟ್ ಆಗುತ್ತೆ ಅಂಥ ಟೈಮಲ್ಲಿ ವಾಶ್ಗಳನ್ನು ಬಳಸಿ. ಮತ್ತು ದಿನ ಪದೇ ವಾಶ್ರೂಮ್ಗೆ ಹೋದಾಗ ಬಳಸೋದು ಅಷ್ಟು ಉತ್ತಮ ಅಲ್ಲ ಅಂತ ನಾನು ಹೇಳ್ತೀನಿ. ಇನ್ನು ಹೊಸದಾಗಿ ಮದುವೆ ಆದ ಹೆಣ್ಮಕ್ಳಲ್ಲಿ ನಿಮಗೆ ಈ ಥರ ಇನ್ಫೆಕ್ಷನ್ ಆಗಿ ತುರ್ಕೆ ಏನಾದರೂ ಸ್ಟಾರ್ಟ್ ಆದರೆ, ನೀವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಿ, ಆದರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ನಿಮ್ಮ ಪಾರ್ಟ್ನರ್ಗೆ ಕೂಡ ಟ್ರೀಟ್ಮೆಂಟ್ ಕೊಡಿಸೋದು ತುಂಬಾ ಅಗತ್ಯ ಆಗಿರುತ್ತೆ. ಯಾಕಂದರೆ ಅವರಿಂದ ಕೂಡ, ನಿಮ್ಮ ಪಾರ್ಟ್ನರಿಂದ ಕೂಡ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಲ್ಲಿ ಕೂಡ ದಿನಕ್ಕೆ 1 ಅಥವಾ 2 ಸ್ಪೂನ್ ಅಷ್ಟು ವೈಟ್ ಡಿಸ್ಚಾರ್ಜ್ ಆಗೇ ಆಗುತ್ತೆ. ಇದಕ್ಕೆ ಏನು ಭಯಪಡಬೇಡಿ, ಇದು ನಾರ್ಮಲ್ ಆಗಿ ಆಗೇ ಆಗುತ್ತೆ. ಈ ಥರ ಹೋದರೆ ನಿಮ್ಮ ವಜೈನ ಹೆಲ್ದಿಯಾಗಿದೆ ಅಂತಲೇ ಅರ್ಥ. ಇದಕ್ಕೆ ಭಯಪಡುವಂತಹ ಅಗತ್ಯ ಇಲ್ಲ. ಇನ್ನು ಕೆಲವರಿಗೆ ಹೀಟ್ ಆಗಿ ಉಷ್ಣದಿಂದ ತುಂಬಾ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಿಳಿ ದಾಸವಾಳದ ಎಲೆಗಳಿಂದ ಇದಕ್ಕೆ ನಾವು ಟ್ರೀಟ್ಮೆಂಟನ್ನು ಕೊಡ್ಕೊಳ್ಬೋದು. ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಿಳಿ ದಾಸವಾಳದ ಎಲೆ ಮಾತ್ರ, ಬೇರೆ ಕೆಂಪು ದಾಸವಾಳ ಆಗಲಿ, ದಾಸವಾಳದಲ್ಲಿ ಹಲವಾರು ಕಲರ್ ಇದೆ, ಆ ದಾಸವಾಳದ ಗಿಡ ಎಲ್ಲ ಆಗೋದಿಲ್ಲ. ಬಿಳಿ ದಾಸವಾಳ ಹೂದ್ದು ಎಲೆನೇ ಆಗಬೇಕು. ಅದನ್ನು ಯಾವ ರೀತಿ ಮಾಡೋದು, ಅದಕ್ಕೆ ಏನೇನೆಲ್ಲ ಹಾಕಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಉಷ್ಣದಿಂದ ಆದರೆ ಮಾತ್ರ, ಬೇರೆ ಯಾವುದಕ್ಕೂ ಆಗೋದಿಲ್ಲ. ತುಂಬಾ ತಂಪು ಇದು ಬಿಳಿ ದಾಸವಾಳದ ಎಲೆಗಳು, ತುಂಬಾ ತಂಪು. ಇದನ್ನು ಕಂಟ್ರೋಲ್ ಮಾಡೋಕ್ಕೆ, ಉಷ್ಣದಿಂದ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆದರೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ, ತೋರಿಸ್ಕೊಡ್ತೀನಿ ನಿಮಗೆ. ನಾನಿಲ್ಲಿ ದಾಸವಾಳದ ಎಲೆನ ತೊಗೊಂಡಿದ್ದೀನಿ. ಬಿಳಿ ದಾಸವಾಳದ ಎಲೆನ ಒಂದು 10-20 ದಾಸವಾಳದ ಎಲೆನ ತೊಗೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಆನಂತರ ನಿಮಗೆ ಎಷ್ಟು ಲೋಟ ಬೇಕೋ ಅಷ್ಟು ಲೋಟ ನೀರು ಹಾಕ್ಕೊಳ್ಳಿ. ನಾನೊಂದು 2 ಲೋಟದಷ್ಟು ಇದಕ್ಕೇ ನೀರು ಹಾಕ್ತಾಯಿದ್ದೀನಿ.
ನೀವು ಇದಕ್ಕೆ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಆನಂತರ ಸಿಹಿ ಬೇಕಾದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಏನು ಆ್ಯಡ್ ಮಾಡ್ತಾ ಇಲ್ಲ, ಬರೀ ಹೀಗೇ ಮಾಡ್ತಾ ಇದ್ದೀನಿ. ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಆಗೋದಿಲ್ಲ, ನಾವು ಕೈಯಲ್ಲೇ ಇದೇ ರೀತಿ ಕಿವುಚಿನೇ ಇದನ್ನು ಮಾಡಬೇಕು. ಇದು ದಪ್ಪ ಆಗುತ್ತೆ, ನಾನು ತೋರಿಸ್ತೀನಿ ನಿಮಗೆ. ಇದೇ ರೀತಿ ಸರಿ ಇದನ್ನು ಕಿವುಚಬೇಕು, ಆವಾಗ ಇದ್ರ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇದನ್ನು ಸರಿ ಹೀಗೆ ಕಿವುಚ್ಕೊಂಡೆ. ಇದ್ರ ಕಲರ್ ಕೂಡ ಚೇಂಜ್ ಆಯಿತು, ನೋಡ್ತಾ ಇರ್ಬೋದು ನೀವು. ನೀವೇನು ಮುಜುಗರ ಪಡ್ಕೊಳ್ಬೇಡಿ, ಯಾಕಂದರೆ ದಾಸವಾಳನ ಯಾವ ರೀತಿ ಆಗುತ್ತೆ ಏನು ಅಂತ ಟೇಸ್ಟ್ ಆಗಲಿ ಸ್ಮೆಲ್ ಆಗಲಿ ಏನೂ ಗೊತ್ತಾಗೋದಿಲ್ಲ. ನೀವು ಜೀರಿಗೆ ಹಾಕಿದ್ರೆ ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಷ್ಟಾದರೆ ಸಾಕು. ಇದನ್ನ ಇವಾಗ ಸೋಸ್ಕೊಳ್ತೀನಿ ನಾನು ಇವಾಗ. ನೋಡಿ ಫ್ರೆಂಡ್ಸ್, ಬಿಳಿ ದಾಸವಾಳದ ಹೂವಿನ ಎಲೆಯ ಜ್ಯೂಸ್ ರೆಡಿ ಆಯಿತು ಇವಾಗ. ನೋಡಿ ಫ್ರೆಂಡ್ಸ್, ಜ್ಯೂಸ್ ರೆಡಿ ಆಯಿತು, ಕುಡಿತಿದ್ದೀನಿ ನಾನಿವಾಗ. ತುಂಬ ಹೆಲ್ದಿ ಆಗಿದೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಜ್ಯೂಸ್ ಯಾವ ರೀತಿ ಮಾಡ್ಕೊಂಡ್ವಿ ಅಂತ. ನಿಮಗೆ ಏನಾದರೂ ಉಷ್ಣದಿಂದ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಮಾಡಿ ಕುಡಿದ್ರೆ ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಇದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಾನು ಆವಾಗಲೇ ಹೇಳಿದಾಗೆ ವರ್ಷದಲ್ಲಿ 1-2 ಸಲ ಇನ್ಫೆಕ್ಷನ್ ಆಗೋದು ಹುಡುಗಿಯರಿಗೆ ಕಾಮನ್ ಆಗೇ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಒಂದು 4-5 ಸಲ ಆದರೆ ನೀವು ಡೆಫಿನೆಟಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕು, ನೆಗ್ಲೆಕ್ಟ್ ಮಾಡಬೇಡಿ. ಇದಿಷ್ಟು ವೈಟ್ ಡಿಸ್ಚಾರ್ಜ್ ಬಗ್ಗೆ ನನಗೆ ತಿಳಿದಂಥ ಮಟ್ಟಿಗೆ ನಾನು ನಿಮಗೆ ಒಂದು ನೀಡಿದಂತಹ ಇನ್ಫಾರ್ಮೇಷನ್. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರ್ಯಾರು ಹುಡುಗಿರಿಗೆ, ಎಲ್ಲ ಹುಡುಗಿರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಇವತ್ತಿನ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.